ಉಡಾವಣಾ ರಾಕೆಟ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಕಾರಣಕ್ಕೆ ಆಕ್ಸಿಯೋ ಮಿಷನ್ 4ರ ಗಗನಯಾನ ಮುಂದೂಡಲಾಗಿದ್ದು 4 ಗಗನಯಾನಿಗಳು ಭೂಮಿಯಲ್ಲೇ ಉಳಿದರು. ಭಾರತದ ಶುಭಾಂಶು ಶುಕ್ಲಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಪೋಲೆಂಡಿನ ಸ್ಲಾವೋಜ್ ವಿಸ್ನಿವ್ಸ್ಕಿ, ಯಾನ ತಜ್ಞ ಇಂಜಿನಿಯರ್ ಹಂಗೇರಿಯ ಟೈಬರ್ ಕಾಪು, ನಾಸಾ ಗಗನಯಾತ್ರಿ ಮಹಿಳೆ ಪೆಗ್ಗಿ ವಿಟ್ಸನ್ 4 ಸಿದ್ಧರಿದ್ದರು. ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೊರಟಿದ್ದರು. ಆದರೆ ಸ್ಪೇಸ್ಎಕ್ಸ್ ಅವರ ರಾಕೆಟ್ ಮತ್ತೆ ತಕರಾರು ಮಾಡಿದ್ದರಿಂದ ಗಗನಯಾನವನ್ನು 1-2 ದಿನಕ್ಕೆ ಮುಂದೂಡಲಾಗಿದೆ. ಈ ಮಿಷನ್ನಲ್ಲಿ ಭಾರತದ 2ನೆಯ ಗಗನಯಾತ್ರಿ, ಭಾರತ ಮೂಲದ 4ನೆಯ ಗಗನಯಾತ್ರಿ ಇದ್ದರು. ಉಡಾವಣಾ ರಾಕೆಟ್ ಫಾಲ್ಕನ್ 9ರ ವಾಹಕದ ಬೂಸ್ಟರ್ ಇನ್ನಷ್ಟು ಪರಿಶೀಲನೆಗೆ ಒಳಗಾಗಬೇಕು ಎಂದು ಸ್ಪೇಸ್ಎಕ್ಸ್ನವರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಕೆನಾವರೆಲ್. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.